ಮಂಗಳೂರು ಉತ್ತರ ಮತ್ತು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರ ವಿಶೇಷ ಸಮಾವೇಶ ಕಮಲೋತ್ಸವ ದೇಶದಲ್ಲಿಯೇ ವಿಶೇಷ ಕಾರ್ಯಕ್ರಮ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಸಂಸದ ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಅವರಿಂದು ಗಂಜಿಮಠದ ಒಡ್ಡೂರು ಫಾರ್ಮ್ನಲ್ಲಿ ಬಿಜೆಪಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಹಮ್ಮಿಕೊಂಡಿದ್ದ ಬಿಜೆಪಿಯ ಕಮಲೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ರಾಜೇಶ್ ನಾಯ್ಕ್ ಬಂಟ್ವಾಳ ಶಾಸಕರಾದ ಬಳಿಕ ಕ್ಷೇತ್ರದ ಜನರ ವಿಶ್ವಾಸ ಗಳಿಸಿದ್ದಾರೆ. ಕ್ಷೇತ್ರದಲ್ಲಿ ಯಾವುದೇ ಗಲಭೆಗೆ ನಿಷೇಧಾಜ್ಞೆಗೆ ಅವಕಾಶ ನೀಡದೆ ಜನತೆ ನೆಮ್ಮದಿಗೆ ಕಾರಣಕರ್ತರಾಗಿದ್ದಾರೆ. ಈ ಕಾರ್ಯಕ್ರಮದ ಯೋಜನೆಗಳೇನು ಅಂದರೆ ಭಾರತೀಯ ಜನತಾ ಪಾರ್ಟಿ ವಸುದೈವ ಕುಟುಂಬಕಂ ಅನ್ನತಕ್ಕಂಥ ಪರಿಕಲ್ಪನೆಯಲ್ಲಿ ಬೆಳೆದಿರತಕ್ಕಂಥ ಪಾರ್ಟಿ. ನಮ್ಮದು ಕೇವಲ ರಾಜಕೀಯ ಮುಖ ಅಲ್ಲ, ನಮ್ಮದು ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಮಾಜಮುಖಿಯಾಗಿರ್ತಕ್ಕಂಥ ಚಿಂತನೆ ಇರತಕ್ಕಂಥ ಭಾರತೀಯ ವಿಚಾರಧಾರೆ ಇರತಕ್ಕಂಥ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ. ಹಾಗಾಗಿ ಭಾರತೀಯ ಪರಿಕಲ್ಪನೆಯಲ್ಲಿ ಕುಟುಂಬ ಅನ್ನತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರ್ತಕ್ಕಂಥದ್ದು. ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತ ಅದು ಪರಿವಾರದ ಬಂಧು ಅನ್ನತಕ್ಕಂಥ ಭಾವನೆ ಇರತಕ್ಕಂಥದ್ದು. ವರ್ಷದ ಪೂರ್ಣ ದಿನಗಳಲ್ಲಿ 24 ಗಂಟೆಗಳಲ್ಲಿ ರಾಜಕೀಯ ಕಾರಣವನ್ನು ಮಾಡತಕ್ಕಂಥ ಕಾರ್ಯಕರ್ತ ವರ್ಷಕ್ಕೊಂದು ಬಾರಿ ತನ್ನ ಎಲ್ಲ ಪರಿವಾರಗಳನ್ನು ಸೇರಿಸಿ ಒಂದಾಗಿ ಪೂರ್ಣವಾಗಿರ್ತಕ್ಕಂಥ ವಿಹಾರದಲ್ಲಿರಬೇಕು, ಆನಂದಮಯವಾಗಿರಬೇಕು, ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನತಕ್ಕಂಥ ಪರಿಕಲ್ಪನೆ ನಮ್ಮ ಸಹಲ್ ಚಿಂತನೆ. ಆ ಸಹಲ್ ಚಿಂತನೆಯ ಒಂದು ಪರಿಶಿಷ್ಟವಾಗಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಲ್ಪನೆ ಕಮಲೋತ್ಸವದ ಮುಖಾಂತರ ರಾಜೇಶ್ ನಾಯ್ಕ್ ಅವರು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಬಂಟ್ವಾಳದ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಿದ್ದಾರೆ. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ 1500 ಕೋಟಿ ರೂಪಾಯಿಗಳ ಅಭಿವೃದ್ಧಿ ಯೋಜನೆಗಳನ್ನು ಅನುಷ್ಠಾನ ಮಾಡಿದ ಹೆಗ್ಗಳಿಕೆಗೆ ಬಂಟ್ವಾಳದ ಶಾಸಕ ರಾಜೇಶ್ ನಾಯ್ಕ್ ಪಾತ್ರರಾಗಿದ್ದಾರೆ ಎಂದು ನಳಿನ್ ಕುಮಾರ್ ಕಟೀಲ್ ಹೇಳಿದರು. ಮುಂದಿನ ದಿನಗಳಲ್ಲಿ ರಾಜೇಶ್ ನಾಯ್ಕರ ಪಟ್ಟಿಯನ್ನು ಹೇಳಿದರೆ ಬಂಟ್ವಾಳದ ಇತಿಹಾಸಗಳು ನಿರ್ಮಾಣ ಆಗುವ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. 70 ವರ್ಷಗಳಲ್ಲಿ ಆಗದೇ ಇರತಕ್ಕಂಥ ಕೆಲಸವನ್ನು ಕೇವಲ 4 ವರ್ಷದಲ್ಲಿ ರಾಜೇಶ್ ನಾಯ್ಕ್ ಅವರು ಮಾಡಿದ್ದಾರೆ. ಸುಮಾರು 1,500 ಕೋಟಿ ರೂಪಾಯಿಗಳ ಯೋಜನೆಯನ್ನು ತಂದಿದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಪರಿವರ್ತನೆಯನ್ನು ಮಾಡಿದ್ದಾರೆ. ರಾಜೇಶ್ ನಾಯ್ಕರು ಯಾವತ್ತೂ ಪ್ರಚಾರವನ್ನು ಬಯಸಿದಂಥ ವ್ಯಕ್ತಿ ಅಲ್ಲ, ಪ್ರಚಾರವನ್ನು ಬಯಸಿದಂಥ ವ್ಯಕ್ತಿ. ರಾಜೇಶ್ ನಾಯ್ಕರು ಯಾವತ್ತೂ ಪ್ರಚಾರಕ್ಕೋಸ್ಕರ ಹಿಂದೆ ಹೋದವರಲ್ಲ, ಪ್ರಚಾರಕ್ಕೋಸ್ಕರ ಪ್ರಸಿದ್ಧಿಗೋಸ್ಕರ ಕೆಲಸ ಮಾಡಿದವರಲ್ಲ. ಅವರ ಕೆಲಸವೇ ಇವತ್ತು ಪ್ರಚಾರ ಮಾಡ್ತದೆ. ಅವರು ಮಾತು ಕಡಿಮೆ ಹೆಚ್ಚು ದುಡಿಮೆಯ ನಾಯಕ, ಹೃದಯಗಳನ್ನು ಪ್ರೀತಿಸಬಲ್ಲ ನಾಯಕ, ಪ್ರತಿಯೊಬ್ಬರ ಹೃದಯದಲ್ಲೂ ಇರತಕ್ಕಂಥ ನಾಯಕ. ಅದೇ ಹೇಳಿದೆ, ಹೃದಯ ಶ್ರೀಮಂತಿಕೆ ಇರತಕ್ಕಂಥ ರಾಜೇಶ್ ನಿಜವಾಗಿರ್ತಕ್ಕಂಥ ಹೆಸರಿನಲ್ಲಿರ್ತಕ್ಕಂಥ ನಾಯಕನೇ ಬಂಟ್ವಾಳಕ್ಕಾಗಿದ್ದಾರೆ, ನಿಜವಾಗಿರ್ತಕ್ಕಂಥ ನಾಯಕರಾಗಿ. ಶಾಸಕ ಡಾಕ್ಟರ್ ವೈ ಭರಶೆಟ್ಟಿ ಮಾತನಾಡಿ, ಕಮಲೋತ್ಸವ ಬಿಜೆಪಿ ಕಾರ್ಯಕರ್ತರ ಕುಟುಂಬದ ಸದಸ್ಯರ ಸಮಾವೇಶ, ಅಭಿವೃದ್ಧಿಯ ಸಾಧನೆಯ ಸಮಾವೇಶ ಇದಾಗಿದೆ ಎಂದು ಹೇಳಿದರು. ನಾವು ಇಲೆಕ್ಷನ್ಗೆ ಹೋಗುವಾಗ 2 ಕಮಿಟ್ಮೆಂಟ್ ಅನ್ನು ಕೊಟ್ಟಿದ್ದೇವೆ. ಒಂದು ಅಭಿವೃದ್ಧಿ, ಮತ್ತೊಂದು ಹಿಂದುತ್ವ. ಅಭಿವೃದ್ಧಿಯ ಕಮಿಟ್ಮೆಂಟ್ ಅನ್ನು ನಾವು ಬಿಟ್ಟುಕೊಡ್ಲಿಲ್ಲ. ಕೋವಿಡ್ ನಂತ 2 ವರ್ಷದ ದೊಡ್ಡ ಸಮಸ್ಯೆ ಬಂತು. ಮೊದಲನೇ ವರ್ಷ ದೊಡ್ಡದಾದ ರೀತಿಯಲ್ಲಿ ನೆರೆ, ಫ್ಲಡ್ ಈ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸ್ತೇವೆ. ಆದ್ರೂ ಸಹ ಅಭಿವೃದ್ಧಿಯ ಪಥದಲ್ಲಿ ಸಾಗುವಂತ ಕೆಲಸವನ್ನ ನಮ್ಮ ಮುಖ್ಯಮಂತ್ರಿಗಳನ್ನ ಹಿಡ್ಕೊಂಡು, ಆಗ ಯಡಿಯೂರಪ್ಪನವರು ಇದ್ರು, ಈಗ ಬಸವರಾಜ ಬೊಮ್ಮಾಯಿಯವರನ್ನ ಹಿಡ್ಕೊಂಡು ನಳಿನ್ ಕುಮಾರ್ ಕಟೀಲ್ನವ್ರನ್ನ ಎದುರಿಟ್ಕೊಂಡು ರಾಜ್ಯಾಧ್ಯಕ್ಷರಾದ ಕಾರಣ ಅವರು ಮಾತಾಡಿದ ಕೂಡಲೇ ನಮಗೆ ಬೇಗ ಫಂಡ್ ಸಿಗ್ತದೆ. ಆ ರೀತಿ ಅಭಿವೃದ್ಧಿಯನ್ನು ಮಾಡ್ತಾ ಮಾಡ್ತಾ ಬಂದೆವು. ಎಲ್ಲೂ ಸಹ ಕಾಂಪ್ರಮೈಸ್ ಮಾಡಲಿಲ್ಲ. ನಮ್ಮ ಪ್ರತಿಯೊಬ್ಬ ಕಾರ್ಯಕರ್ತರ ರಕ್ತದಲ್ಲಿ ಸಹ ನೀವು ನೋಡಿದರೆ ಈ ಬಣ್ಣ ಇರ್ತದೆ, ಕೇಸರಿ ಬಣ್ಣ ಇರ್ತದೆ. ಎಲ್ಲಿ ಸಹ ನಾವು ಕಾಂಪ್ರಮೈಸ್ ಮಾಡಲಿಲ್ಲ. ಹಿಂದುತ್ವದ ವಿಷಯ ಬಂದಾಗ ಇದು ಮಾಡೋದು ಸಹ ಇಲ್ಲ ಅನ್ನುವಂಥ ವಿಷಯವನ್ನ ನಿಮಗೆ ತಿಳಿಸಲಿಕ್ಕಾಗಿ ಈ ಕಮಲೋತ್ಸವವನ್ನು ನಾವು ಮಾಡ್ತಾ ಇದ್ದೇವೆ. ಸಭಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುದರ್ಶನ್ ಮೂಡಬಿದ್ರೆ, ಮಾಜಿ ಶಾಸಕರಾದ ರುಕ್ಮಯ್ಯ ಪೂಜಾರಿ, ಪದ್ಮನಾಭ ಕೊಟ್ಟಾರಿ, ಅಲೆಮಾರಿ ಅಲೆಮಾರಿ ಅಭಿವೃದ್ಧಿ ನಿಗಮದ ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಕಿಯೋನಿಕ್ಸ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಕರ್ನಾಟಕ ನೀರು ಸರಬರಾಜು ಮತ್ತು ಒಳಚಂಡಿ ನಿಗಮದ ಸದಸ್ಯೆ ಸುಲೋಚನಾ ಭಟ್, ಬಿಜೆಪಿ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ದೇವಣ್ಣ ಪೂಜಾರಿ ಮೊದಲಾದವರು ಉಪಸ್ಥಿತರಿದ್ದರು. ಶಾಸಕ ರಾಜೇಶ್ ನಾಯ್ಕ್ ಅಧ್ಯಕ್ಷತೆ ವಹಿಸಿದ್ರು. ನಾನು ಬಹಳಷ್ಟು ಕಾರ್ಯಕ್ರಮಗಳಿಗೆ ಕಳೆದ 1 ವಾರ 15-20 ದಿವಸದಿಂದ ಹೋಗ್ತಾ ಇದ್ದೆ. ಭಾಳಷ್ಟು ನೇಮ, ಕೋಲ, ಯಕ್ಷಗಾನ, ಬ್ರಹ್ಮಕಲಶಗಳಿಗೆ ಹೋಗ್ತಾ ಇದ್ದಾಗ ಪ್ರತಿಯೊಂದು ಕಡೆಗಳು ಜನ ಕೇಳಿದರೆ ನಮ್ಮ ಕಮಲೋತ್ಸವಕ್ಕೆ ಬರ್ಪ ಸರ್, ಕಮಲೋತ್ಸವಕ್ಕೆ ಬರ್ಪ ಅಂತ. ಆಗ ನಾನು ಖಂಡಿತವಾಗಿ ಹೇಳಿದೆ, ನೀವು 10,000 ಜನರ ವ್ಯವಸ್ಥೆ ಖಂಡಿತವಾಗಿ ಮಾಡಬೇಕು, ನಾವು ಆ ವ್ಯವಸ್ಥೆಗೆ ತಯಾರಾಗಿರಬೇಕು ಅಂತ. ಭಾಳಷ್ಟು ಜನ ನಕ್ಕರು, ಏನು 10,000 ಜನ ಮಾಡೋದಂದರೆ ಇಂಥ ಕಾರ್ಯಕ್ರಮಗಳಿಗೆ, ರಾಜಕೀಯ ಕಾರ್ಯಕ್ರಮ ಸಾಧ್ಯನೇ ಇಲ್ಲ ಅಂತ ಬಹಳಷ್ಟು ಜನದ ಅಭಿಪ್ರಾಯ ಇದು. ಆದರೆ ಇವತ್ತು ನನಗೆ ಭಾಳಷ್ಟು ಸಂತೋಷ ಆಗ್ತಾ ಇದೆ. ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನರು
ನಾವು ನಿರೀಕ್ಷೆಗೂ ಮೀರಿ ಬಂದಿದ್ದೀರಿ ಅಂತ ಹೇಳಿ ನಿಮಗೆಲ್ಲರಿಗೂ ಈ ಕ್ರೆಡಿಟ್ ಎಲ್ಲ ನಿಮಗೆ ಸಲ್ತದೆ ಅಂತ ಹೇಳಿಕೊಂಡು ಕಾರ್ಯಕರ್ತರು ನಿಜವಾಗಿ ಬಂಟ್ವಾಳದಲ್ಲಿ ಅದಕ್ಕೆ ಸಹಕಾರ ಕೊಟ್ಟಂತ ನಮ್ಮ ಉತ್ತರದವರು ಬಹಳಷ್ಟು ಸುಮಾರು 700 ಜನ ಕಾರ್ಯಕರ್ತರು ಇಲ್ಲಿ ವಾಲಂಟಿಯರ್ ಆಗಿ ಉತ್ತರದ ಕಾರ್ಯಕರ್ತರು ಭರತ್ ಶೆಟ್ಟರ್ ನೇತೃತ್ವದಲ್ಲಿ ಅವರಿಗೂ ನಾನು ಚಿರಋಣಿಯಾಗಿದ್ದೇನೆ. ಯಾಕೆಂದರೆ ನನ್ನ ಓಟ್ ಹಾಕಿದ್ದೇನೆ ಅವರಿಗೆ, ಭರತ್ ಶೆಟ್ಟರಿಗೆ. ಎಲ್ಲರೂ ನೀವು ನನಗೆ ಓಟ್ ಹಾಕಿದರೆ ನಾನು ಮಾತ್ರ ಭರತ್ ಶೆಟ್ಟರಿಗೆ ಓಟ್ ಹಾಕಿದ್ದು. ನಾನು ಈ ಭಾಗದ ವೋಟರ್. ಅದರಿಂದ ಭರತ್ ಶೆಟ್ಟರು ಇವಾಗ ಮಾಡಿದ್ದಾರೆ. ಸಂಸದರ ಪೂರ್ಣ, ಆದರೆ ಸಂಸದರು ಮಾತ್ರ ಹೇಳ್ತಾ ಇದ್ರು ಖಂಡಿತವಾಗಿ ದೊಡ್ಡ ಮಟ್ಟದ ಮಾಡಲಿ, ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಗ್ತದೆ, ಅದು ಇಡೀ ಜಿಲ್ಲೆಯಲ್ಲಿ ನಾವು ಅದನ್ನು ಕೊಂಡೋಗ್ತೇವೆ ಅಂತ ಸಂಸದರು ಹೇಳ್ತಾ ಇದ್ರು. ಜಿಲ್ಲಾಧ್ಯಕ್ಷರು ಅದಕ್ಕೆ ಜ್ವರ ಕೊಡಿಸಿದ್ರು. ಜಿಲ್ಲಾಧ್ಯಕ್ಷರು ಮತ್ತು 10 ಸಾವಿರ ಹಾಕೊಂಡತ್ತೆ 10 ಸಾವಿರ ಅಂಡ ಮುಗಿಣ ಅಂತ ಜಿಲ್ಲಾಧ್ಯಕ್ಷರು ಯಾವಾಗಲೂ ಹೇಳ್ತಾ ಇದ್ರು. ದೇವದಾಸ್ ಶೆಟ್ಟಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಶರಸಾದ್ಯನ್, ವಿ4 ನ್ಯೂಸ್, ಮಂಗಳೂರು.